ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕ ರಾಹುಲ್ ಗಾಂಧಿ ಅವರು ಚುನಾವಣಾ ಸಂದರ್ಭ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಶಾಲಿನಿ ಜಿ ಶಂಕರ ಸಭಾಂಗಣದಲ್ಲಿ ಮೀನುಗಾರರೊಂದಿಗೆ ನಡೆಸಿದ ಸಂವಾದದಲ್ಲಿ ನೀಡಿದ ಸುಳ್ಳಿನ ಭರಪೂರ ಆಶ್ವಾಸನೆಗಳಲ್ಲಿ ಯಾವ ಭರವಸೆ ತಾನೇ ಈಡೇರಿದೆ ಎಂಬುದು ಕಾಂಗ್ರೆಸ್ನವರು ತಿಳಿಸಬೇಕೆಂದು ಶಾಸಕ ವೇದವ್ಯಾಸ್ ಕಾಮತ್ ಆಗ್ರಹಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಸವಿಸ್ತರವಾಗಿ ಮಾತನಾಡಿದ ಕಾಮತ್, ಮೀನುಗಾರರ ಸುಭದ್ರ ಬದುಕಿಗೆ ಬಿಜೆಪಿ ಸರ್ಕಾರ ಅವಧಿಯಲ್ಲಿ 2023ರ ಫೆಬ್ರವರಿ ಬಜೆಟ್ನಲ್ಲಿ ಕೆಲವು ವಿಶೇಷ ಯೋಜನೆಗಳನ್ನು ಘೋಷಿಸಲಾಗಿತ್ತು. ಅವು ಜಾರಿಯಾಗುವ ಹಂತದಲ್ಲಿ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ 2023ರ ಜುಲೈನಲ್ಲಿ ಹೊಸ ಬಜೆಟ್ ಘೋಷಿಸಿತು. ಆದರೆ ಬಿಜೆಪಿ ಸರ್ಕಾರ ಘೋಷಿಸಿದ ಬಹುತೇಕ ಎಲ್ಲ ವಿಶೇಷ ಯೋಜನೆಗಳನ್ನು ಕಡೆಗಣಿಸುವ ಮೂಲಕ ಮೀನುಗಾರರ ಬದುಕಿಗೆ ಹೊಡೆತ ನೀಡಿದ್ದಲ್ಲದೆ, ಇತ್ತೀಚೆಗೆ ಕಾಂಗ್ರೆಸ್ಸಿಗರು ತಮ್ಮ ಸರ್ಕಾರವು 100 ದಿನ ಪೂರೈಸುವಷ್ಟರಲ್ಲಿ ಮೀನುಗಾರರ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸುವ ಭರವಸೆಯನ್ನು ಈಡೇರಿಸಿದೆ ಎಂದು ಹೇಳುತ್ತಿದ್ದಾರೆ. ಆದರೆ ವಾಸ್ತವದಲ್ಲಿ ಕಾಂಗ್ರೆಸ್ ಸರ್ಕಾರ ಮೀನುಗಾರರ ಭರವಸೆ ಈಡೇರಿಸಿದ್ದು ಅಲ್ಲ, ಬದಲಿಗೆ ಕಡೆಗಣಿಸಿದ್ದು ಎಂದು ಕಿಡಿಗಾರಿದ್ದಾರೆ. ಕರಾವಳಿಯ ಭಾಗಕ್ಕೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಬರ್ತಾರೆ. ಅವರು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದ ಪರಿಸರದಲ್ಲಿರುವಂಥ ಶಾಲಿನಿ ಜಿ ಶಂಕರ್ ಸಭಾಂಗಣದಲ್ಲಿ ಒಂದು ಮೀನುಗಾರರೊಂದಿಗೆ ಸಂವಾದ ಮಾಡ್ತಾರೆ. ಆ ಸಂವಾದದಲ್ಲಿ ಮೀನುಗಾರ ಮುಖಂಡರು, ಮೀನುಗಾರಿಕಾ ಮಹಿಳೆಯರು, ಮೀನುಗಾರಿಕೆ ವೃತ್ತಿಯನ್ನು ನಡೆಸುವವರು ಬಹಳಷ್ಟು ಕೋರಿಕೆಗಳನ್ನು ಕೊಡ್ತಾರೆ. ಅವರವರ ಭಾಷಣದಲ್ಲಿ ನಮ್ಮ ಸರ್ಕಾರ ಬಂದ 24 ಗಂಟೆ ಒಳಗಡೆ ಈ ಎಲ್ಲ ನಿಮ್ಮ ಬೇಡಿಕೆಗಳು ಅಂಥೇಳಿ ಆ ಬೇಡಿಕೆಗಳ ಬಗ್ಗೆ ಅವರು ಉಲ್ಲೇಖ ಮಾಡಿ ಅದನ್ನು ಕೊಡ್ತಾರೆ ಅಂತೇಳುವಂಥ ಮಾತನ್ನು ಹೇಳಿದಂಥ ವಿಚಾರಗಳು ನಾನು ಇವತ್ತು ನೆನಪಿಸಿಪಡಿಸ್ತೇನೆ. ಇವತ್ತು ಕೇಳಿದ ಎಲ್ಲ ಮೀನುಗಾರಿಕಾ ಸಮುದಾಯಕ್ಕೆ ಕೊಟ್ಟಿದೆ ಅಂತೇಳುವಂಥ ಕಾಂಗ್ರೆಸ್ನವರು ರಾಹುಲ್ ಗಾಂಧಿಯವರು ಅವತ್ತು ಆ ಸಭಾಂಗಣದಲ್ಲಿ ಬಂದು ಕೊಟ್ಟಂಥ ಮಾತುಗಳು ಅದು ಯಾವುದಾದ್ರೂ ಒಂದು ಈಡೇರಿದ ಅಂಥೇಳಿ ಮಂಗಳೂರಿನಲ್ಲಿರುವಂಥ ಮೀನುಗಾರಿಕಾ ಬಂಧುಗಳು, ಅದು ಯಾವುದೇ ಜಾತಿ ಮತ ಧರ್ಮಕ್ಕೆ ಒಳಪಟ್ಟಂಥ ಮೀನುಗಾರರ ಹತ್ರ ಕೇಳ್ಕೊಳ್ಬೇಕು. ಅವರು ಯಾವುದಾದ್ರೂ ಇದನ್ನೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದರೆ ನಾನು ಒಪ್ಪಿಕೊಳ್ತೇನೆ. ಇಲ್ಲಾದರೆ ಕಾಂಗ್ರೆಸ್ನವರು ಕೇವಲ ನುಡಿದಂತೆ ನಡೆದಿದ್ದೇವೆ ಅಂತೇಳಿ ಪತ್ರಿಕೆಯಲ್ಲಿ ಕುಡಿದು ಬಿಟ್ಟರೆ ಮೀನುಗಾರರಿಗೆ ನೇರವಾಗಿ ಅನ್ಯಾಯ ಮಾಡಿದೆ ಅಂತೇಳುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವತ್ತು ಅವರು ಹೇಳಿದರು, ಇದರ ವಿಡಿಯೋ ಕೂಡ ದಾಖಲೆಗಳು ನಾನು ಕೊಡ್ತೇನೆ. ರಾಹುಲ್ ಗಾಂಧಿ ಅವರ ಸಂವಾದದ ವಿಡಿಯೋ, ಅವರು ಹೇಳಿದ ಮಾತುಗಳನ್ನು ಕೂಡ ನಾಳೆಯ ದಿನಗಳಲ್ಲಿ ಅದನ್ನು ಕೂಡ ನಾನು ನಿಮಗೆ ಕೊಡುವಂಥದ್ದು ಕೆಲಸ ಕಾರ್ಯಗಳು ಮಾಡ್ತೇನೆ. ಪ್ರತಿ ಮೀನುಗಾರರಿಗೆ 10 ಲಕ್ಷದ ಇನ್ಶೂರೆನ್ಸ್ ನೀಡುತ್ತೇವೆ ಅಂತೇಳುವಂಥ ಮಾತನ್ನು ಹೇಳಿದರು. ನಮ್ಮ ಸರ್ಕಾರ ಬಂದ ಕೆಲವೇ ದಿವಸಗಳಲ್ಲಿ 10 ಲಕ್ಷದ ಇನ್ಶೂರೆನ್ಸನ್ನು ಕೊಡಲಾಗುವುದು. ಇವತ್ತಿನ ತನಕ ಕೊಟ್ಟಿಲ್ಲ. ಪ್ರತಿ ಲೀಟರ್ ಡೀಸೆಲಿಗೆ 25 ರು ಸಬ್ಸಿಡಿಯಂತೆ ಪ್ರತಿದಿನ 500 ಲೀಟರ್ ಡೀಸೆಲನ್ನು ನೀಡ್ತೇವೆ. ಸಂವಾದದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಾಮಿಸ್ ಮಾಡಿದರು. ಇವತ್ತಿನ ತನಕ ಅವರು ಹೇಳಿದ ಏನು ಪ್ರಾಮಿಸ್ ಇದೆ ಇದನ್ನು ಈಡೇರಿಸಿದಾರಾ ಅಂತ ಹೇಳಿದ್ರೆ ಇಲ್ಲ. ಸಿಗ್ತಾ ಇದೆಯೋ ಅಂತ ಹೇಳಿದ್ರೆ ಮೀನುಗಾರಿಕಾ ವ್ಯವಸ್ಥೆಯಲ್ಲಿರುವಂಥ ವ್ಯಕ್ತಿಗಳು ನಿತಿನ್ ಕುಮಾರ್ ಇದ್ದಾರೆ, ಅವ್ರ ಹತ್ರ ಕೇಳಿ ನೋಡ್ಬೋದು. ಇಲ್ಲ ಇನ್ನಿತರ ವ್ಯಕ್ತಿಗಳು ಕೂಡ ಇದಕ್ಕೆ ಉತ್ತರವನ್ನು ಕೊಡ್ಬೋದು. ನಾವು ಅಧಿಕಾರಕ್ಕೆ ಬಂದ ಕೂಡಲೇ ಡ್ರೆಡ್ಜಿಂಗ್ ಸಮಸ್ಯೆ ಬಗ್ಗೆ ಮೀನುಗಾರರ ಜೊತೆಗೆ ಚರ್ಚಿಸಿ ಪರಿಹಾರವನ್ನು ಕಂಡುಹಿಡಿಯುತ್ತೇವೆ ಮತ್ತು ನಾನು ವೈಯಕ್ತಿಕವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಇದಕ್ಕೆ ಪರಿಹಾರವನ್ನು ಹುಡುಕ್ತೇನೆ ರಾಹುಲ್ ಗಾಂಧಿ ಅವರು ಹೇಳಿದರು. ಕಳೆದ 4.5 ತಿಂಗಳುಗಳಲ್ಲಿ ಡ್ರೆಡ್ಜಿಂಗಿಗೆ ₹1 ಬಿಡುಗಡೆ ಮಾಡಿದಾರಾ ಅಂಥೇಳಿ ಒಂದು ದಾಖಲೆಗಳನ್ನು ಕೊಡಿಸ್ಬೇಕು. ಯಾವುದಾದ್ರೂ ಒಂದು ಸ್ಯಾಂಕ್ಷನ್ ಆರ್ಡರ್ ಕೊಡಬೇಕು. ನಮ್ಮ ಸರ್ಕಾರದ ಅವಧಿ ಬಂದರೆ ನಮ್ಮ ಸರ್ಕಾರದ ಅವಧಿಯಲ್ಲಿ MNC ಕಂಪನಿಗಳು ಮೀನುಗಾರಿಕಾ ಚಟುವಟಿಕೆಯಲ್ಲಿ ತೊಡಗಿಡುವುದನ್ನು ತಡೆಗಟ್ಟುತ್ತೇವೆ. ಯಾವ MNC ಕಂಪನಿಗಳನ್ನು ನೀವು ತಡೆಗಟ್ಟಿದ್ರಿ 4.5 ತಿಂಗಳಲ್ಲಿ? ಒಂದು MNC ಕಂಪನಿಗಳು ಅಂಥ ಕಂಪನಿಗಳು ಇದ್ದಲ್ಲಿ ಅವರನ್ನು ತಡೆಗಟ್ಟುವ ದೃಷ್ಟಿಯಲ್ಲಿ ಕಾಂಗ್ರೆಸ್ ಏನು ಕ್ರಮ ವಹಿಸಿದೆ ಹೇಳುವಂಥ ಕೆಲಸ ಕಾರ್ಯಗಳು ಕಾಂಗ್ರೆಸ್ ಮಾಡಬೇಕು. ರೈತರು ಭೂಮಿಯಲ್ಲಿ ಕೃಷಿ ಮಾಡುವಂತೆ ಮೀನುಗಾರರು ಸಮುದ್ರದಲ್ಲಿ ಕೃಷಿ ಮಾಡುತ್ತಾರೆ. ರೈತರಿಗೆ ಸಿಗುವಂಥ ಎಲ್ಲ ಸೌಲಭ್ಯಗಳನ್ನು ನಾನು ಮೀನುಗಾರರಿಗೆ ಕೊಡಲು ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷನಾಗಿ ನಾನು ಪ್ರಮಾಣ ಮಾಡ್ತೇನೆ ಅಂತೇಳುವಂಥ ಮಾತನ್ನು ಅವರು ಹೇಳಿದರು. ಮೀನುಗಾರರಿಗೆ ರೈತರಿಗೆ ಸಿಗುವಂಥ ಎಲ್ಲ ವ್ಯವಸ್ಥೆಗಳನ್ನು, ರೈತರಿಗೆ ಕೊಡುವಂಥ ಎಲ್ಲ ಸವಲತ್ತುಗಳನ್ನು ಮೀನುಗಾರರಿಗೆ ಕೊಟ್ಟಿದ್ದಾರಾ? ರೈತರಿಗೆ ಏನೆಲ್ಲ ಸವಲತ್ತುಗಳು ಸಿಗ್ತಾ ಇದೆ, ಮೀನುಗಾರರಿಗೆ ಅದೆಲ್ಲ ಸವಲತ್ತುಗಳು ಸಿಗ್ತಾ ಇದೆಯಾ ಅಂತೇಳುವಂಥದ್ದು ಇವತ್ತು ಕಾಂಗ್ರೆಸ್ನವ್ರು ಹೇಳಬೇಕಾಗ್ತದೆ.